ಪುತ್ತೂರು ದೇವಸ್ಥಾನದ ಸಿಬ್ಬಂದಿಯೊಬ್ಬರು ಮದ್ಯಪಾನ ಮಾಡಿ ಭಿಕ್ಷುಕಿ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ ಘಟನೆ ನಡೆದಿದೆ. ಮಹಿಳೆ ಪ್ರತಿನಿತ್ಯ ದೇವಸ್ಥಾನದ ಆವರಣದಲ್ಲೇ ಇರುತ್ತಿದ್ದು ಯಾರಿಗೂ ತೊಂದರೆ ನೀಡುತ್ತಿರಲಿಲ್ಲ. ಆದರೆ ದೇವಳದ ಸಿಬ್ಬಂದಿಯೊಬ್ಬರು ನಿರಂತರವಾಗಿ ಹಲ್ಲೆ ನಡೆಸುತ್ತಿದ್ದಾರೆ ಎಂಬುದು ಸ್ಥಳೀಯರ ಆರೋಪವಾಗಿದೆ. ನಿನ್ನೆ ಮಧ್ಯಾಹ್ನದ ವೇಳೆ ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಆದರೆ ಪೊಲೀಸರು ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ. ಹಲ್ಲೆಗೊಳಗಾದ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಿನ್ನೆ ಅಂದಾಜು ಮಧ್ಯಾಹ್ನ 3 ಗಂಟೆ ಹೊತ್ತಿನಲ್ಲಿ ಮಹಾಲಿಂಗೇಶ್ವರ ದೇವಾಲಯದ ಸಭಾಗೃಹದ ಹತ್ತಿರ ಒಬ್ಬರು ಪ್ರಾಯದ ನೀಲು ಅಂತ ಹೇಳುವಂಥ ಹೆಸರಿನ ಒಬ್ಬರು ಅಜ್ಜಿ ಅವರಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಮಾಹಿತಿ ನಮಗೆ ಸಿಕ್ಕಿರ್ತದೆ. ನಾವು ಅದರ ಬಗ್ಗೆ ಮಾಹಿತಿಯನ್ನು ತೆಗೆಯುವಾಗ ಅವರಿಗೆ ಅನೇಕ ಬಾರಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ವಿಚಾರ ಬೆಳಕಿಗೆ ಬಂದಿದೆ. ಅವರು ತುಂಬ ಪ್ರಾಯದವರು. ಅವರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಚಿರಪರಿಚಿತರು, ಎಲ್ಲರಿಗೂ ಗೊತ್ತಿದ್ದಂಥ ಒಬ್ಬರು ಈ ಅಜ್ಜಿ. ಅವರಷ್ಟಕ್ಕೆ ಅವರು ಕೂಡ ಎಲ್ಲಿಯೂ ಕೂಡ ಒಂದು ಖರ್ಚಿಪ್ ಹಾಕಿ ಅಲ್ಲ ಬಟ್ಟೆ ಹಾಕಿ ಬೇಡಿದವರಲ್ಲ ಅವರು. ಅವರಿಗೆ ಯಾರಿಲ್ಲ, ಹಿಂದೆ ಮುಂದೆ ಯಾರಿಲ್ಲ. ಅವರಲ್ಲಿ ಯಾರಾದರೂ 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರು. ಮತ್ತು ಯಾರಿಗೂ ಕೂಡ ಅವರು ತೊಂದರೆ ಕೊಟ್ಟವರಲ್ಲ. ನಾವು ಬಹಳ ಹಿಂದೆಯಿಂದ ನಾವು ನೋಡ್ತಿದ್ದೇವೆ ಅವರನ್ನು. ಅಂಥ ಒಂದು ಪ್ರಾಯದವರಿಗೆ ಮಹಾಲಿಂಗೇಶ್ವರ ದೇವಸ್ಥಾನದ ನೌಕರ ಅಂತ ಹೇಳ್ತಿದ್ದಾರೆ. ಈಗ ಅವರು ಹೇಳಿದ ಪ್ರಕಾರ ನೌಕರ ಅಂತ ಹೇಳ್ತಿದ್ದಾರೆ. ಅಲ್ಲಿ ಬಂದು ಮದ್ಯಪಾನ ಮಾಡಿ ಬಂದು ಹೊಡಿತಾರೆ ಅಂತ ಹೇಳಿದರೆ ಆಗ ಅವರು ಹೊಡೆಯುವವರಿಗೆ ಮನೆಯಲ್ಲಿ ಪ್ರಾಯದವರು ಯಾರು ಇಲ್ವೋ ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ಅದು ಕೂಡ ಮಹಾಲಿಂಗೇಶ್ವರ ದೇವರ ಪುಣ್ಯವಾದ ಆ ಒಂದು ಜಾಗದಲ್ಲಿ ಒಂದು ಹಲ್ಲೆ ಮಾಡ್ತಾರೆ ಅಂತ ಹೇಳಿದರೆ ಹಾಗಾದರೆ ಅದನ್ನು ಕೇಳುವವರು ಯಾರಿಲ್ವೋ ಅಂತ ಕೇಳುವಂಥ. ನಾವೀಗ ಮಹಾಲಿಂಗೇಶ್ವರ ದೇವಸ್ಥಾನದ ಈಗ ಸಮಿತಿ ಮತ್ತು ಆಡಳಿತ ಅಧಿಕಾರಿಗಳ ಹತ್ರ ಹೇಳ್ತಿದ್ದೇವೆ, ಯಾಕೆ ಇದು ಯಾರು ಹಲ್ಲೆ ಮಾಡಿದ್ದಾರೆ, ಅವರ ಮೇಲೆ ನೀವು ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ? ಈಗ ಇವರು ಬಂದೀಗ ನೋಡಿ, ಈ ಅಜ್ಜಿ ಬಂದೀಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಹಲ್ಲೆ ಮಾಡಿದ್ದಾರೆ ಅಂತ. ಇದು ಪ್ರಥಮ ಅಲ್ಲ ಅಂತ ಹೇಳ್ತಾರೆ ಅವರು. ಹಿಂದೆ ಕೂಡ ಹೊಡ್ತಿದ್ದಾರೆ ಪಾಪ. ಅವರು ಭಯಭೀತರಾಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಲಿಲ್ಲ. ಇವತ್ತು ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ ಅಂತೇಳಿ ಇವತ್ತು ಆಸ್ಪತ್ರೆಗೆ ಬಂದಿದ್ದಾರೆ. ಬಂದ ನಂತರ ಈಗ ನಾವು ಈಗ ಮಾಹಿತಿಯನ್ನು ತಗೊಂಡಿದ್ದೇವೆ. ನಾವು ಇಂಟಿಮೇಷನ್ ಹೋಗಿದೆ ಅಂತ ಹೇಳಿದ್ದಾರೆ ಮಹಿಳಾ ಠಾಣೆಗೆ. ಪೊಲೀಸ್ನವರು ಇನ್ನೂ ಕೂಡ ಬರಲಿಲ್ಲ. ದಯಮಾಡಿ ಪೊಲೀಸ್ ಇಲಾಖೆ ಹತ್ರ ನಾವು ಹೇಳುವಂಥದ್ದು, ದಯಮಾಡಿ ಬಂದು ಅವರ ಹೇಳಿಕೆಯನ್ನು ಪಡೆದುಕೊಂಡು ಯಾರು ಹಲ್ಲೆ ಮಾಡಿದಾರ ಅವರಿಗೆ ಸೂಕ್ತವಾದ ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ. ನನ್ನ ಪೆಟ್ಟು ತೂಪ ಇಂಥ ಟೆನ್ಷನ್ ಅನ್ಕೊಡ್ಚಿ ಈಗ ಉಂಟಾಗ ಪೂರ ಐಕ್ಯಂತ್ರ ಬರ್ತಾನೆ ಪುದರ್ರಾಯ್ತಾ ನೀಲು ಹಾಂ 8 ಗಂಟೆಗೆ ಆಯ್ನ ಇನ್ನು ಓಡ ಮಧ್ಯಾಹ್ನ ಒಣಸು ಅಂತದ್ದು ಬರ್ತದೆ ಕುಳ್ಳಿದೆ ಹಾಂ ಬುಕ್ಕ ಅಗಲು ಅಲ್ಲಿ ತಾರ ಇಬ್ಬರು ಎತ್ತದು ರಾಸಿ ಬಾಡ್ದಿತ್ತೇನೆ. ಹಾಂ ರಾಸಿ ಬಾಡ್ದನಾಗ ಕೊಂಡಾರ ಇದು ಅಲ್ಲಿ ಮಿಟ್ಟು ಕೊಂಡಾರ ಬರ್ತೇನೆ. ಹಿಂಗೆ ಪಾರು ಬರ್ತೇ ಏನು ಕುಳ್ಳು ಏರು ಅಬ್ಕೋರಿ ಪೂಜಾರಿ ಪುದರ್ ಗೊತ್ತುಂಡ ಏನ ಪೂಜಾರಿ ಗೊತ್ತಾಗಿ ಕುದ್ಯದಾಯಿ ಹಾಂ ಅವು ಅಲ್ಲಿ ಆಫೀಸ್ ಉಂಟತ್ತ. ಹಾಂ ಆಳ ಪಾಠ ಉಂಟು ఆయన ಅಂದ ఆయన ಪಾಠ ಉಂಟು ಆಫೀಸಲ್ಲ ಪುಂಜು ಆ ಕಾರ್ ಪಣಿದ್ದೇನೆ ನಡಪುಂಡು ಬರೀ ಇಟ್ಟು ಆಫೀಸ್ ದಾಯಿ ಆತನ ದಾಯಿ ಕುಳ್ಳೇರವಲ್ಲಿ ಜಪ್ಪರವಲ್ಲಿ ಏನು ಕೆಲಸದೇ ಏನು ಕುಲೊಂದು ಇತ್ತೆ ಅಲ್ಲ ಬಜ್ರ ಬಲ್ಲಿ ತಿಂದ್ಕೊಂಡು ಕುಲೊಂದು ಇತ್ತೆ. ಅನೀಶ್ V4 ನ್ಯೂಸ್ ಪುತ್ತೂರು.